श्रवस्तमम् ज्येष्ठराजम् ब्रह्मणाम् ब्रह्मणस्पदः नः शृण्वन्नोतिभिः सीदसादनम् श्रीविघ्नेश्वराय नमः। ॐ स्योनाकृतिविधवानुष्ठरा निवेशनी यच्छानः शर्म सप्रभाः भूम्यै नमः। ॐ पावकानः सरस्वती वाजेभिर्वाजिनीवती धीनामविस्त्रियवतु श्रीसरस्वत्यै नमः। ॐ क्षेत्रस्य पतिना वयं हितेनेव जयामति रामश्वं पोषयित्वानो मृणादीदृशे क्षेत्रपालाय नमः। ॐ वासिष्ठोऽष्पते प्रतिजाने ह्यस्मान् स्वावेशो अनवीवो भवानः यत्प्रेमहे प्रतितन्नो जुषस्वशन्नो भवद्विपदेशं चतुष्पदे वास्तुष्पदये नमः। ॐ जातवेदसे सुनवाभसो मम राति यतो निदहाति वेदाः स्तनः पर्षदति दुर्गाणि विश्वानावेव सिन्धुं दुरिताद्यग्निः। ॐ ह्रीं दुर्गायै नमः। ॐ अघोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु सर्वेभ्यः। श्रीमहादेवाय नमः। ॐ इदं विष्णुर्विचक्रमे त्रेधा निददे पदम् समोर्णवस्य मां सुरे श्रीविष्णवे नमः। ॐ उदुत्यं जातवेदसं देवं वहन्ति केतवाः वृषे विश्वाय सूर्यम् आदित्याय नमः। नमोऽस्तु सर्पेभ्यो एके च पृथिवीमनो ये अन्तरिक्षे ये दिवितेभ्यः सर्पेभ्यो नमः। सर्पराजाय नमः। यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। इदं फलं मया देवा स्थापितं ते पुरतः तव तेन मे सुफला अवाप्तिः भवेत् जन्मनि जन्मनि। ಕಾರ್ಯ ನಡೆಯುತ್ತಾ ಇದ್ದ ಕ್ಷೇತ್ರದಲ್ಲಿ ಧ್ಯಾಯೇತ್ ಕೃತಯುಗದಲ್ಲಿ ಜ್ಞಾನವನ್ನು ಮಾಡಬೇಕಂದ್ರೆ ದೇವರನ್ನು ಅನುಗ್ರಹಿಸಬೇಕಿದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಿದ್ರೆ ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡಬೇಕು. ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಅರ್ಚನೆಯನ್ನು ಮಾಡಿದರೆ ದೇವರ ಅನುಗ್ರಹಕ್ಕೆ ನಾವು ಪ್ರಾರ್ಥನಾಗ್ತೇವೆ. ಯಥಾತ್ಮೋತಿ ತಥಾತ್ಮೋತಿ ಹಲವು ಸಂಕೀರ್ತ್ಯ ಕೇಶವ ಅಂತ ಕೇವಲವಾದಂತಹ ಸಂಕೀರ್ತನೆಯಿಂದ ಆ ದೇವರ ಅನುಗ್ರಹಕ್ಕೆ ನಮಗೆ ಪಾತ್ರರಾಗಬಹುದು ಅಂತ ಕಲಿಯುಗಕ್ಕೆ ವಿಶೇಷವಾದಂತಹ ಒಂದು ಫಲ. ಅಂತಹ ಆ ಸಂಕೀರ್ತನೆಯ ಅಂಗವಾಗಿ ಇವತ್ತಿನ ದಿವಸ ಸಹಸ್ರಾರ ಸಂಖ್ಯೆಯಲ್ಲಿ ದೇವರ ನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕಿದ್ದೇವೆ. ಯಾವುದೇ ಒಂದು ವಸ್ತುವನ್ನು ಕೂಡ ಎಲ್ಲರೂ ಕೂಡ ಏಕಾಗ್ರತೆಯನ್ನು ನೋಡ್ತಾ ಇರುವಾಗ ತನ್ನಿಂದ ತಾನಾಗಿಯೇ ಇರಲಿ ಚೇತನ ನೀವು ಭಗವಿಸಿ ಅದು ಭಕ್ತರಿಗೆ ಅನುಗ್ರಹದಾಯಕವಾಗುತ್ತದೆ. ಅಂತಹ ಸಕಲವಾದಂತಹ ಸೋಮನಾಥನ ದಿವ್ಯವಾದಂತಹ ಗುಣವಾದಂತಹ ಸನ್ನಿಧಾನದಲ್ಲಿ ಸಮಸ್ತ ಭಕ್ತಾದಿಗಳು ಕೂಡ ಇಡೀ ಲೋಕದ ಕ್ಷೇಮಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇಡೀ ಲೋಕ ಕ್ಷೇಮವಾಗಿದೆ ಎಂದು ಹೇಳುವಂತಹ ಲೋಕಾನುಗ್ರಹಗಳು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಮಾಡಿಕೊಂಡು ಅವಸಾನ ಕಾಲಘಟ್ಟದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಲೋಕಾನುಗ್ರಹ ಲೋಕದ ಅನುಗ್ರಹಕ್ಕೋಸ್ಕರ ಸ್ಥಿರವಾಗಿ ಇಲ್ಲಿ ನೆಲೆಯಿಂದಲೇ ಕೂಡ ಪ್ರಾರ್ಥನೆ ಯಾವುದೇ ಪೂಜೆಯನ್ನು ಮಾಡುತ್ತಿದ್ದು ಕೂಡ ನಮ್ಮ ಧರ್ಮದಲ್ಲಿ ಮಾತ್ರ ಇರುವಂಥದ್ದು ಲೋಕಾ ಸಂಸ್ಥಾಪಿಸಿದ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಿದ್ದು ಕೂಡ ಪೂಜೆ ಅವಸಾನ ಕಾಲಘಟ್ಟದಲ್ಲಿ ಹೇಳುವಂತಹ ಮಾತು ಲೋಕಾ ಸಂಸ್ಥಾಪಿಸಿದ
ಕೇವಲ ನಮ್ಮ ಆಶ್ರಮದಲ್ಲಿ ಮಾತ್ರ ಇರುವಂತಹ ಭಕ್ತರಿಗೆ ಅಂತಹ ಲೋಕದ ಅನುಗ್ರಹಕ್ಕೋಸ್ಕರವಾಗಿ ಆ ಸೋಮನಾಥನ ದಿವ್ಯಮಾನಂತಹ ಸನ್ನಿಧಾನದಲ್ಲಿ ಸಹಸ್ರಾರು ಭಕ್ತರು ಎಲ್ಲರೂ ಕೂಡ ಸೇರಿಕೊಂಡು ಒಂದೇ 10 ತಾಯಿಯ ಮಕ್ಕಳಾದರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಸನ್ನಿಧಾನದಲ್ಲಿ ಸೇರಿಕೊಂಡು ಸಂಕೀರ್ತನೆಯನ್ನು ಮಾಡುವಂತಹ ಸಂಗೀತ ಯಜ್ಞಕ್ಕೆ ಬರತಕ್ಕಂತಹ ಸಮಸ್ತ ವಿಘ್ನಗಳು ಕೂಡ ಪರಿಹಾರವಾಗಬೇಕು. ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲಿಯುಗೆ ಶ್ರೇಯಸ್ಸಾದಂತಹ ಕರ್ಮವನ್ನು ಮಾಡುವಾಗ ಕಲಿಯುಗದಲ್ಲಿ ವಿಘ್ನಗಳು ಬರುವಂಥದ್ದು ಕಲಿಯುಗದ ಧರ್ಮ. ಆ ಯಾವುದೇ ರೀತಿಯಾದಂತಹ ವಿಘ್ನಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಇಟ್ಟು ಆ ಸಂಕೀರ್ತನೆಯನ್ನ ಆ ದೇವರ ಪೂರ್ಣವಾದಂತಹ ಅನುಗ್ರಹದಿಂದ ಯಶಸ್ವಿಯಾಗಿ ಪೂರೈಸಲಿಕ್ಕೋಸ್ಕರ ಆ ದೇವರ ಪೂರ್ಣವಾದಂತಹ ಆಶೀರ್ವಾದ ನೀಡಬೇಕು. ಬಲು ಸೇರಿದಂತಹ ಸಮಸ್ತ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದೆಯವರು ಕರ್ತ ಕಾಯಿಕ ಶ್ರೀಮ ಬೇಡಕ ಜಾನಮೋದಕ ಸುಕೃತಿಗೆ ವಿಶ್ವಕೈ ಜೀವಾದಿತ್ವ ಸಮಾಧಿನ ಕರ್ತ ಮಾಡುವವರು ಕಾಯಿಕ ಮಾಡಿಸುವವರು ಪ್ರೇರಕ ಇಂತಹ ಕೆಲಸ ಮಾಡಬೇಕಂತ ಪ್ರೇರಣೆ ಈ ಕೆಲಸದಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ಭಗವಂತ ಒಂದೇ ರೀತಿಯಾದಂತಹ ಫಲವನ್ನು ಗ್ರಹಿಸುತ್ತಾರೆ. ಆ ಫಲವನ್ನೆಲ್ಲವನ್ನು ಕೂಡ ಸಂಸ್ಥೆಗಳಿಗೂ ಗ್ರಹಿಸಿ ಹೊರಟಂತಹ ಮಹತ್ವಾದಂತಹ ಕಾರ್ಯವನ್ನು ಬಹು ವಿಜೃಂಭಣೆ ಯಶಸ್ವಿಯಾಗಿ ಪೂರೈಸಿಕೊಂಡು ಎಲ್ಲರಿಗೂ ಕೂಡ ಆ ಧರ್ಮ ಮೋಕ್ಷಗಳಂತಹ ಚತುರ್ವಿಧದ ಪುರುಷಾರ್ಥಗಳನ್ನು ಗ್ರಹಿಸಿಕೊಂಡು ಅವರವರ ಅನೇಕರು ನಗರಗಳು ಆ ಸರ್ವಚಿತ್ತ ಆನಂದ ಸ್ವರೂಪವಾದಂತಹ ಮಹಾದೇವನ ಪೂರ್ಣವಾದಂತಹ ವಿರಾಟಾಕ್ಷೆಲ್ಲರಿಗೂ ದೊರಕಲಿಂದ ಪ್ರಾರಂಭಗಳಲ್ಲಿ ಆ ಸಗರವಾದಂತಹ ದಿವ್ಯವಾದಂತಹ ಮಂಗಲವಾದಂತಹ ಸನ್ನಿಧಾನದಲ್ಲಿ ಸಂಸ್ಕೃತ ಮಾಡುವಂತಹ ಪ್ರಾರ್ಥನೆ. ಓಂ ರವೇ ನಮಃ ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಸ್ಮೈ ಶ್ರೀ ರವೇ ನಮಃ ಶ್ರೀ ಗುರುಭ್ಯೋ ನಮಃ ಗೋವಿಂದ
ಹೇಗೆ 3 ಸಲ ಮಾಡಿದ್ದೇನೆ. ಇನ್ನು ಪಂಚಾಕ್ಷರಿ ಸ್ತೋತ್ರವನ್ನು ಇಲ್ಲಿ ಹೇಳಿಕೊಡ್ತೇನೆ. ಒಂದೊಂದು ಸ್ತೋತ್ರಕ್ಕೆ ನಿಮ್ಮ ಅಂಗವನ್ನು ನೀವು ಮುಟ್ಟಬೇಕು. ಒಂದು ತಲೆಯನ್ನು ಮುಟ್ಟಬೇಕು ಪ್ರಥಮ ಸ್ತೋತ್ರಕ್ಕೆ. 2ನೇ ಸ್ತೋತ್ರಕ್ಕೆ ನೀವು ನಿಮ್ಮ ಮುಖವನ್ನು ಮುಟ್ಟಬೇಕು 5 ಬೆರಳಿನಿಂದಲೂ. 3ನೇ ಸ್ತೋತ್ರಕ್ಕೆ ನೀವು ನಿಮ್ಮ ಹೃದಯವನ್ನು ಮುಟ್ಟಬೇಕು. 4ನೇ ಸ್ತೋತ್ರಕ್ಕೆ ನೀವು ನಿಮ್ಮ ನಾಭಿಯನ್ನು ಮುಟ್ಟಬೇಕು. 5ನೇ ಸ್ತೋತ್ರಕ್ಕೆ ನಿಮಗೆ 2 ಕೈಯಿಂದಲೂ ನಿಮ್ಮ 2 ಕಾಲನ್ನು ನೀವು ಮುಟ್ಟಿ. ಹೇಗೆ ಇಲ್ಲಿಂದ ಅಂದರೆ ನೀವು ಆ ನ ಮ ಶಿ ವ ಯ ಎಂಬ 5 ಪದಗಳನ್ನು ಸ್ತೋತ್ರ ಮುಖೇನ ನಿಮಗೆ ಹೇಳಿಕೊಡ್ತಾರೆ. ನೀವು ಆ ಸ್ತೋತ್ರವನ್ನು ಹೇಳಬೇಕು. ಆಮೇಲೆ ಅದರಲ್ಲಿ ಅಂತಿಮವಾಗಿ ನಕಾರ ನ ಅಂತ ಬರ್ತದೆ, ಮ ಅಂತ ಬರ್ತದೆ. ಆಗ ನೀವು ಅದರ ಒಟ್ಟಿಗೆ ಮತ್ತೆ ನಿರಂತರವಾಗಿ ನಾವು ನಮಃ ಶಿವಾಯ ಅಂತ ಪ್ರಾರಂಭ ಮಾಡ್ತೇವೆ. ಯಾರು ಎಡೆಯಲ್ಲಿ ಹೇಳಬಾರ್ದು, ಗಲಿಬಿಲಿ ಮಾಡಬಾರ್ದು. ಇದು ಯಾವುದೇ ಕೆಲಸವಾಗಿ ಅದಕ್ಕೆ ಕ್ರಮವಿಲ್ಲ ಅಂತಾದರೆ ಅದಕ್ಕೆ ಫಲ ಇಲ್ಲ. ಎಲ್ಲರೂ ಕ್ರಮ ಪ್ರಕಾರ ನಾವು ಮಾಡಿದರೆ ಮಾತ್ರ ಅಂತಿಮವಾಗಿ ಅದರಲ್ಲಿ ಒಂದು ಫಲ ನಮಗೆ ಸಿಗುವಲ್ಲ. ಏನೋ ಬಂದರೂ ನೀವು ಯಾರನ್ನು ಕರೆದಿದ್ದೀರಿ, ನಾನು ಬರ್ತೇನೆ, ನಾನು ಹೋಮ ಮಾಡ್ತೇನೆ, ನನಗೆ ಅರ್ಜೆಂಟ್ ಉಂಟು, ನನಗೆ ಮನೆಗೆ ಹೋಗಬೇಕು, ನನಗೆ 10 ಗಂಟೆಗೆ ಅಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಅಂತಾದರೆ ಈ ಹೋಮದಿಂದ ನಿಮಗೆ ಪರಿಪೂರ್ಣ ಆಗುವುದಿಲ್ಲ, ನಮಗೆಲ್ಲ. ಇದು ಹೋಮ ನಿಮಗಾಗಿ, ನಿಮ್ಮ ಬುದ್ಧಿಶಕ್ತಿ, ಅದೇ ರೀತಿ ನಿಮ್ಮ ಧೀಶಕ್ತಿ ಹಾಗೂ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕಾಗಿ ಆಗುವಂತಹ ಹೋಮ. ಯಾವುದೇ ಹೋಮದಲ್ಲಿ ನೀವು ನಿಮ್ಮ ವೈದಿಕರ ಮುಖಾಂತರ ನೀವು ಮಾಡಿಕೊಂಡು ಅಲ್ಲಿಂದ ನೀವು ಕಾರ್ಯಶಿ ಅಂತ ಹೇಳಿ ನೀವು ಮಾಡಿ ನಮಗೆ ಫಲ ಕೊಡಿ ಅಲ್ಲ, ಇಲ್ಲಿ ನೀವೇ ಮಾಡೋದು ಕರಿಷ್ಯೆ. ಅಂದ್ರೆ ಈ ಹೋಮ ಇದು ಮುಂದಕ್ಕೆ ನಿಮಗೆ ಇಲ್ಲಿ ಕೂತ್ಕೊಂಡು ಹೋಮ ಮಾಡುವಷ್ಟು ತಾಕತ್ತು ಬರಬೇಕು. ನಾವು ಹಿಂದೆ ಸರಿತೇವೆ, ನೀವು ಮುಂದೆ ಬಂದು ನಿಮಗೆ ಹೋಮ ಮಾಡುವಷ್ಟು ತಾಕತ್ತು ನೀವು ಗಳಿಸಬೇಕು. ಅದು ಹೇಗೆ ನಿತ್ಯ ಅನುಷ್ಠಾನದಿಂದ ನಿರಂತರವಾಗಿ ಒಂದೇ ಕೇಂದ್ರೀಕೃತವಾಗಿ ನೀವು ಒಂದು ವಿಷಯದಲ್ಲಿ ನೀವು ಕೇಂದ್ರೀಕೃತವಾಗಿ ನಿಮಗೆ ಎಲ್ಲ ಬರುವಂತಹ ಎಲ್ಲ ನಿಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ದುರಿತಗಳನ್ನು ಎದುರಿಸುವಂತಹ ಶಕ್ತಿ, ಅಂದರೆ ನಾವು ಇಂಗ್ಲಿಷಲ್ಲಿ ಇಮ್ಯುನಿಟಿ ಪವರ್ ಅದು ನಮಗೆ ಬರಬೇಕು. ಆಗ ಆ ಶಕ್ತಿಯನ್ನು ಕೊಡಲು ನಿಮ್ಮೊಳಗೆ ನಿಮ್ಮ ಇರುವಂತಹ ಆ ಆತ್ಮ, ಅಂತರಾತ್ಮ ಹಾಗೂ ಪರಮಾತ್ಮ ಅದನ್ನು ನೀವು ತಿಳಿದುಕೊಳ್ಳಲು ಆಗುವಂತಹ ಒಂದು ಪ್ರಕ್ರಿಯೆ. ಹಾಗೆ ಇದು ಬೆಳ್ಳಪದವು ಯೋಗೀಶ್ ಶರ್ಮಾ ಅಂತ, ಇವರು ಸಂಗೀತ ವಿದ್ವಾನ್. ತಂತ್ರದಲ್ಲಿ ಸಂಗೀತವನ್ನು ಅಳವಡಿಸಿಕೊಂಡು ಅದನ್ನು ವೇದ ಹಾಗೂ ಜನಪದದಲ್ಲಿ ಎಲ್ಲರೂ ಆ ವಿಷಯಕ್ಕೆ ಬಂದು ಅವರ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ಎದುರಿಸಲು ಬೇಕಾದಂತಹ ಒಂದು ದೊಡ್ಡ ಒಂದು ಚಿಂತನೆಯಲ್ಲಿ ಇರುವ ವ್ಯಕ್ತಿ, ಮಹತ್ ವ್ಯಕ್ತಿ. ಅವರು ಕಳೆದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇಲ್ಲಿ ಶ್ರೀಚಕ್ರ ಪೂಜೆ ಆದಾಗ ನವಾವರಣ ಕೀರ್ತನೆಯೊಂದಿಗೆ ಈ ಒಂದು ಶ್ರೀಚಕ್ರ ನಡೆದಿತ್ತು ಪ್ರಥಮವಾಗಿ. ಇವತ್ತು ಕೂಡ ಅವರಿಂದಲೇ ನಿಮಗೆ ಈ ಪಂಚಾಕ್ಷರಿ ಸ್ತೋತ್ರ, ಅವರಿಂದಲೇ ಸಂಗೀತ ವಿದ್ವಾನ ಆದ ಕಾರಣ ಸ್ವರಜ್ಞಾನ ಇರುತ್ತದೆ ಅವರಿಗೆ. ನಿಮ್ಮ ಸ್ವರವನ್ನು ಕೂಡ ಅವರು ಅಲ್ಲಿಗೆ ಸರಿಯಾಗಿ ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ನಿಮ್ಮಲ್ಲಿ ಅದನ್ನು ಸ್ಥಿರೀಕರಿಸ್ತಾರೆ. ಆ ಸ್ಥಿರೀಕರಣ ನಿಮ್ಮಲ್ಲಿ ನಿರಂತರವಾಗಿ ಇರಬೇಕು. ಅದು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. 1,000 ಜಪ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಅದು ಅಚ್ಚುಕಟ್ಟಾಗಿ ಅಲ್ಲಿ ಅದು ಗಟ್ಟಿಯಾಗಿ ಇರಬೇಕು. ಆದ ಕಾರಣ ನಾವು ಬೆಳ್ಳಪದು ಯೋಗೀಶ ಶರ್ಮರು ನಿಮಗೆ ಹೇಳಿಕೊಡ್ತಾರೆ. ಅವರಂತೆ ಅವರು ಹೇಳಿದ್ದನ್ನು ನೀವು ಆವರ್ತನೆ ಮಾಡುತ್ತಾ ಹೋಗಿ. ನಾಗೇಂದ್ರಹಾರಾಯ ತ್ರಿಲೋಚನಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಸರಿದ
सुपूजिताय चन्दनचर्चिताय नन्दीश्वर प्रमथ नाथ महेश्वराय मंदार पुष्प बहुपुष्प सुपूजिताय तस्मै मकाराय नमः शिवाय शिवाय गौरी वदनाब्जवृन्द सूर्याय दक्षधरनाशकाय श्रीनीलकण्ठाय वृषध्वजाय तस्मै शिखाराय नमः शिवाय मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय नमः शिवाय शिवाय
Shivaya
Namah Shivaya, 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 Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya,
शिवाय नमः 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 शिवाय शिवाय नमः 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 शिवाय शिवाय नमः 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 शिवाय
Namah Shivaya, 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 Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah. ಶಿವನ ಪೂರ್ಣ ಅನುಗ್ರಹ ನಿಮಗೆ ಸಿದ್ಧಿಯಾಗಿದೆ. ನಿಜವಾಗಿ ನೀವು ಧನ್ಯರು. 1000 ಶಿವ ಪಂಚಾಕ್ಷರಿಯನ್ನು ನೀವು ಜಪ ಮಾಡಿದ್ದೀರಿ. ಕೂತುಕೊಳ್ಳುವುದು ನಿಮಗೆ ಕಷ್ಟ ಆಗ್ತದೆ, ಪ್ರಾಯಿತವರು. ಅದೇ ರೀತಿ ನಿಮ್ಮ ಆ ಒಂದು ದೇಹದ ಮತ್ತು ಮನಸ್ಸಿನ ಆ ಒಂದು ಅನುಸಂಧಾನವನ್ನು ನಿಮಗೆ ತೋರಿಸಬೇಕಾಗಿದೆ. ಇವತ್ತಿನ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ. ಎಷ್ಟು ಸಂಖ್ಯೆ ಕೊಟ್ಟಿದ್ದೀನಿ? ಒಟ್ಟಿಗೆ 750 ಜನ ನೀವಿದ್ದೀರಿ. ಮಹಿಳೆಯರು, ಪ್ರಬುದ್ಧರು, ಮಕ್ಕಳು ಎಲ್ಲರೂ ಸೇರಿ 750 ಗುಣಿಸು 1000 ಲೆಕ್ಕ ಮಾಡಿ. 750 ಗುಣಿಸು 1000 ಯಾರಿಗಾರ ಲೆಕ್ಕ ಮಾಡಲಿಕ್ಕೆ ಗೊತ್ತುಂಟಾ? 7.5 ಲಕ್ಷ. 900 ಮಂದಿ ಇದ್ದೀರಿ. 900 ಗುಣಿಸು 1000 9 ಲಕ್ಷ ಜಪ ಆಯಿತು. 9 ಲಕ್ಷದ ಪ್ರತಿಯೊಂದು ಪಂಚಾಕ್ಷರಿಗೂ ಇಲ್ಲಿ ನಾವು ಆಹುತಿ ಕೊಟ್ಟಿದ್ದೇವೆ. ನಿಮ್ಮ ಎಲ್ಲ ಜಪವು ಶಿವನಿಗೆ ಸಮರ್ಪಣೆಯಾಗಿದೆ. ಈಗ ಪೂರ್ಣಾವಧಿಗೆ ಮೊದಲು ನೀವು ನಿಮ್ಮ ಸಮಿತೆಯನ್ನು ಸಾಲಾಗಿ ಬರಬೇಕು. ಯಾರು ನೂಕು ಮಾಡಬಾರ್ದು. ಶ್ರದ್ಧೆಯಿಂದ ಈಗ ನಾನು ಕೂತ್ಕೊಂಡ ಪೀಠವನ್ನು ಹಿಂದೆ ತಗೊಳ್ತೇನೆ. ಇಲ್ಲಿಂದ ಒಬ್ಬೊಬ್ಬರಾಗಿ ಬರಬೇಕು. ಹೇಗೆ ಹೋಗ್ತೀರಿ? ಗೊಂದಲ ಮಾಡಿಕೊಳ್ಬೇಡಿ, ಗೊಂದಲ ಮಾಡಬಾರ್ದು ಯಾರು. ಅದರೊಟ್ಟಿಗೆ ಶಿವಪಂಚಾಕ್ಷರಿ ಸ್ತೋತ್ರವನ್ನು ಹೇಳ್ತಾರೆ. ನಿಂತುಕೊಂಡವರು ಆ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ನೀವು ಹಾಗೆ ನಿಲ್ಲುವುದಲ್ಲ. ಈಗ ನೀವು ನಿಮ್ಮನ್ನು ಆರಾಮ ಮಾಡಿದ್ದೀಗ. ಈಗ ನಿಮ್ಮಿಂದ ಸ್ತೋತ್ರ नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मंदाकिनी सलिलचन्दन चर्चिताय नन्दीश्वर प्रमथनाथ महेश्वराय मंदार पुष्प बहुपुष्प सुपूजिताय तस्मै मकराय नमः शिवाय शिवाय गौरी वदनाब्जवृन्द सूर्याय दक्षधरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठगौतमाय मुनीन्द्रदेवार्चितशेखराय चन्द्रार्क वैश्वानरलोचनाय तस्मै वकाराय नमः शिवाय
यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय तस्मै यकाराय नमः शिवाय करचरणकृतं वाक्कायजं कर्मजं वा करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा करचरणकृतं वाक्कायजं कर्मजं वा करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो श्री महादेव शम्भो करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो करचरणकृतं वाक्कायजं कर्मजं वा श्रवणनयनजं वा मानसं वा पराधम् विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो श्री
श्री महादेव शंभो श्री महादेव शंभो श्री महादेव शंभो करचरणकृतं वाक्कायजं वा श्रवणनयनं वा मानसं वा विहितमविहितं वा सर्वमेतत् क्षमस्व जय जय करुणाब्धे श्री महादेव शंभो श्री महादेव शंभो जय जय करुणाब्धे श्री महादेव शंभो जय जय करुणाब्धे जय जय करुणाब्धे श्री महादेव शंभो श्री महादेव शंभो श्री महादेव शंभो ಓಂ ಶ್ರೀ ಸೋಮನಾಥಾಯ ನಮಃ. ನಮ್ಮ ಶಿವನಾಮ ಪಂಚಾಕ್ಷರಿ ಕೋಟಿ ನಮ ಜಪ ಯಜ್ಞದ ಪ್ರಥಮ ಹಂತ ಇತ್ತ ನೆರವೇರಿದೆ. ಭಕ್ತರ ಒಂದು ವಿನಂತಿ, ನಿಗ್ಲೆಗೆ ಇತ್ತನೆ ಒಂದು ಗಂಟೆದ ಈ ಒಂದು ನಾಮ ಜಪ ಯಜ್ಞ ಪಾಲ್ಗೊಂಡು ಕುಡೋರ ನಿಗ್ಲೆ ಕುಡೋರೊಂದು ಮನಸ್ಸಾಣ ದಯಮಂತ್ರ ಕೂಡ ಇತ್ತ ಒಂಜಿ 9 ಗಂಟೆಗೆ ಕುಡೊಂಜಿ ಹಂತದ ನಮ್ಮ ನಮ ನಾಮ ಜಪ ಯಜ್ಞ ಶುರು ಹಾಕೊಂಡು ದಯಮಂತದ ಐಟಲ್ಲಿಗೆ ಪಾಲ್ಗೊಳ್ಳಿ ಅಂಚೆ ಅಲ್ಪ ಇತ್ತ ಪಾಲ್ಗೊಳ್ಳಿ ಫಲಾಹಾರದ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಸ್ವೀಕಾರ ಮಾಡ್ಬೋದು. ಇತ್ತ ಒಂತೆ ಕೊಡ್ತಾರೆ ನಮ್ಮ ಕುಡಂಜಿ ಹಂತದ ನಾಮ ಜಪ ಯಜ್ಞ ಶುರು ಹಾಕೊಂಡು 9 ಗಂಟೆ ಸರಿಯಾದ ಕುಡೋರು ಅಣಿಗಳಿಗೆ ಕುಲೋಡ ಮನಸ್ಸಿತ್ತು ದಯಮಂತದ ಈ ಒಂದು ಪುಣ್ಯ ಕಾರ್ಯಗಳಿಗೆ ಪಾಲ್ಗೊಳ್ಳಿ ದಯಮಂತೆ ಗಮನ ಕೊಡ್ಲಿ. ಫಲಾದ ವ್ಯವಸ್ಥೆಯನ್ನು ಅಲ್ಪ ಹಾಲ್ಡ್ ವ್ಯವಸ್ಥೆ ಮಾಡ್ತಾರೆ. ಸಾವಧಾನ ಸ್ವೀಕಾರ ಮಾಡಲಿ. ಸ್ವಲ್ಪ ಹೋಮಕೊಂಡ ಬದುಕಿನ ತುಪ್ಪದ ನೆಕ್ ಖಾಲಿ ನಿಗಲಿ ಕೊಟ್ಟಿನ ಸಮಿತಿದ ಕೊಡಿಯ ಮುರುಕಾದ ಆ ಒಂದು ಹೋಮಕೊಂಡ ಪಾಡ್ದು ಐನಾತ್ ಬೇಗ ಬೇಗ ಪೋಡು ಬಂದ ಭಕ್ತರ ಪ್ರೀತಿ ವಿನಂತಿ ಬಂದಲ್ಲ. ಕುಡಂಜಿ ಹಂತದ ನಮ್ಮ ಈ ನಾಮ ಜಪ ಯಜ್ಞ ಐತೆ 9 ಗಂಟೆ ಸ್ಟಾರ್ಟ್ ಮಾಡ್ತಾರಲ್ಲ ಅಂಚೆ ದಯಮಂತದ್ದು ಹೋಮಕೊಂಡ ರೀತಿಯ ತುಪ್ಪದ ಸಮಿತಿದ ಕೊಡಿನ ಮಾತ್ರ ಮುರುಕಾದ ಆ ಹೋಮಕೊಂಡವು ನಿಗಲಿ ಕೊಟ್ಟಿನ ಸಮಿತಿಯನ್ನು ಪವಿತ್ರವಾದ ಪಾಲಶ ಕಟ್ಟಿದ ಸಮಿತಿಯನ್ನು
ಆ ಹೋಮಗೊಂಡು ಅರ್ಪಣೆ ಮಾಡ್ಕೊಡೋದು ಮಾತ್ರ ಭಕ್ತಿ ಪ್ರೀತಿ ವಿನಂತಿ ಬಂದದಲ್ಲ ಭಕ್ತರನ್ನ ಐನಾತ್ ಒಂಚೂರು ಶೀಘ್ರವಾದ ಈ ಒಂದು ಹೋಮಗೊಂಡಾಗ ಈ ಪಾಲಶಿ ಪಾಡಿನ ಜನ ಬೇರೆ ಸಕ್ರಿಯರವರು ಎಲ್ಲ ವೈಯಕ್ತಿಕವಾದ ಪಾತ್ರ ಅಂದ್ರೆ ಶಿವನ ನಾಮಸ್ತುತಿನ ಮಾತ್ರ ಮಂತೊಂದು ಹೋಮಗೊಂಡಾಗ ಈ ಪಾಲಶಿ ಪಾಡು ವೈಯಕ್ತಿಕವಾದ ಎಲ್ಲ ಪಾತ್ರ ಹೋಗಿ ಈಗಲೂ ಪಾಲಶಿ ಪಾಡಿನೇಟಲ್ಲ ಶಿವನ ನಾಮ ಜಪನು ಮನಸ್ಸಿನ ಮಂತೊಂದೇ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಪ್ರೀತಿ ವಿನಂತಿ ಬಂದದಲ್ಲ ನಾಮ ಜಪ ಯಜ್ಞ ಕಾರ್ಯಕ್ರಮ ನಡೆಪುಂಡು ನಿಮಗೆ ಪ್ರತಿದಿನ ಪ್ರತಿ ಹಂತೊಡ್ಲ ಪಾಲ್ದು ತಗೊಳ್ಳಿ ಈ ಪುಣ್ಯ ಕಾರ್ಡ್ ನಿಗಲೆ ಪಾಲ್ದಿನ ಅವಕಾಶ ಉಂಟು ಪ್ರತಿದಿನ ಪ್ರತಿ ಹಂತೊಡ್ಲ ಎನ್ಮ ಹಂತ ನಮ್ಮ ಈ ಕೋಟಿ ನಮ್ಮ ಜಪ ಯಜ್ಞ ಆಗ್ಬೋದು ಎನ್ಮ ಹಂತ ನಿಗಲಿ ಪಾಲ್ದು ತಗೊಂಡು ದಯಮಂತದ್ದು ಭಕ್ತರು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಹಂತೋಡು ಪಾಲ್ದು ತಂದು ಶಿವನ ನಾಮ ಸುತ್ತಿನ ಮನ್ಪಂಚಿನ ಈ ಪುಣ್ಯ ಕಾರ್ಡ್ ಪಾಲ್ದು ತಗೊಂಡು ನನ್ನ ಒರಂಬರ ಗಂಟೆಗೆ ಸರಿಯಾದ 2ನೇ ಹಂತದ ನಾಮ ಜಪ ಯಜ್ಞ ಈ ಪುಣ್ಯ ಸೋಮವಾರ ದೇವನ ಈ ಒಂದು ಪವಿತ್ರ ಜಾಗ ನಡೆಪರಂಡು ಇತ್ತ ಏರು ಪಾಲು ತೊಂಡ್ರ ಅಕ್ಲಿಗೆ ಕುಡೋರ ಈ ನಾಮ ಜಪ ಯಜ್ಞ ತುಳ್ಳುವ ಅವಕಾಶ ಖಂಡಿತವಲ್ಲ ಉಂಟು ಕುಲ್ಲೋರಿ ದಯಮಂತದ ಮತ್ತೆಲ್ಲ ಗಮನ ಹರಿಸೋದು ವಿನಂತಿ ಬಂದಲ್ಲ ಮುಲ್ಪ ಹೋಮ ಉಂಡವ್ರು ಇದನ್ನ ಶುದ್ಧ ತುಪ್ಪಡು ನಿಕ್ಲೆ ಕೊಡ್ತೀನಿ ಪಾನಶಗಡ್ಡೆ ಸಮಿತಿಯನ್ನು ಇದು ಕುಡಿ ಮಾತ್ರ ಮುರ್ಕೊಂಡೆವು ಕುಡಿ ಮುರ್ಕದ ಹೋಮದ ಅಗ್ನಿಕೊಂಡ ಪಾಡು ವಿನಂತಿ ಬಂದದಲ್ಲ ದಯಮಂತದ ಐನಾದ್ ಬೇಗ ನಿಕ್ಲ ಮಂತ್ರನ ಬಾಕಿದಗಳಿಗೆ ಒಂದು ಅವಕಾಶ ಬೇಗ ತಿಕ್ಕೊಡು ಈಗಳಿಗೆ 2ನೇ ಹಂತದ ಕಾರ್ಯಕ್ರಮ ಒರಂಬರ ಗಂಟೆಗೆ ಸರಿಯಾದ ಪ್ರಾರಂಭ ಅಂತಾರಲ್ಲ ಮಂಗಳವಾರದ ದಿನ ತಾನೇ ಬೈಯಾಗ ವಿಶೇಷವಾದ ನಮ್ಮ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ನಮ್ಮ ನಡೆತರಂಡು ಐಟ್ಲ ಹೆಚ್ಚಿನ ಭಕ್ತರು ಪಾಲ್ದತನ ಬಂದ ಬಂದಲ್ಲ ಮಂಗಳವಾರದಲ್ಲಿ ಬೈಯಾಗ ಇತಿಹಾಸ ಪ್ರಸಿದ್ಧವಾದ ನಮ್ಮ ಈ ಗಣಪತಿ ದೇವರನ್ನ ಮುನ್ನಡು ಮೂಡಪ್ಪ ಸೇವೆ ವಿಶೇಷವಾದ ನಡೆತರಂಡು ಐಟ್ಲ ನಿಗಲ್ ಮಾತೆಲ್ಲ ಪಾಲ್ದತನ ಬಂದಲ್ಲ ಅಂಚನೆ ಗುರುವಾರ 21ನೇ ತಾರೀಕು ದಾನಿ ವಿಶೇಷವಾದ ರುದ್ರಯಾಗ ಲಕ್ಷ ಬಿಲ್ವಾರ್ಚನೆ ರುದ್ರಹೋಮ ಅಪ್ಪ ರಾಜರಾಜೇಶ್ವರಿಗೆ ರಂಗಪೂಜೆ ಅಂಜನೆ ಶ್ರೀ ಸೋಮನ ದೇವರಿಗಳ ರಂಗಪೂಜೆ ಅದಕ್ಕೆ ವಿಶೇಷವಾದ ಉತ್ಸವ ಬಲಿ ಇಲ್ಲ ಒಂದು ಕಾರ್ಯಕ್ರಮ ಬಾರಿ ಪೊರ್ಲುದು ಉತ್ಸವ ಬಲಿ ಉತ್ಸವ ನಡೆಪರಂಡು ನೆಟ್ಲ ಮಾತೆಲ್ಲ ಹೆಚ್ಚಿನ ಪಾಲು ತುಂಬ ಒಂದಲ್ಲ ನಿಗಲ ಕೊಡ್ತಿನ ಸಮಿತಿಯನ್ನು ಶುದ್ಧ ತುಪ್ಪಡು ಹೋಮ ಕುಂಡದ ಬದಿನ ಶುದ್ಧ ತುಪ್ಪ ಮುರ್ಕಾದ ಅಗ್ನಿಗೆ ಪಾಡಿನಂಚಿನಡೆ ಅಡೆ ಮುಟ್ಟಲ್ಲ ನಿಗಲ ವೈಯಕ್ತಿಕವಾದ ಪಾತ್ರದಿಂದ ಕೇವಲ ನಿಗಲ ಮನಸ್ಸಡು ಶಿವನ ನಾಮ ಜಪ ಮಂತ್ರ ಬರಡು ಅಂಚನೆ ಮೂಲು ಬರಿಟ ಹೋಮದ ಪ್ರಸಾದ ಮುಂಡ ಪಾಡೋದು ಅಲ್ಪ ಫಲಹಾರದ ವ್ಯವಸ್ಥೆ ಮಾಡ್ತದ ಇನ್ನು ಫಲಹಾರನ ಮಾತೆಲ್ಲ ಸ್ವೀಕಾರ ಮಾಡ್ಕೊಂಡು ಬಂದು ನೆನಪು ಬಂದಿಲ್ಲ
ಶುದ್ಧವಾದಂತಹ ಆ ಪ್ರದೇಶದಲ್ಲಿ ಶುದ್ಧ ಮನಸ್ಸಿನಿಂದ ಕಂಗೊಳಿಸುತ್ತಿರುವಂತಹ ಆ ಶಿವನನ್ನು ಮನಸ್ಸಲ್ಲಿ ಧ್ಯಾನಿಸಿ ಒಮ್ಮೆ ದೀರ್ಘವಾಗಿ ಪೂರಕ ಮಾಡಿ ನಿಮ್ಮ ಶ್ವಾಸವನ್ನು ಪೂರಕಂ ರೇಚಕಂ ಪೂರಕಂ ರೇಚಕಂ ಪೂರಕಂ ರೇಚಕಂ. ಒಮ್ಮೆ ಮನಸ್ಸಿನ ಎಲ್ಲ ತಳಮಳಗಳನ್ನು ಬಿಟ್ಟು ನಿಮ್ಮ ಆಗುಹೋಗುಗಳನ್ನೆಲ್ಲೊಮ್ಮೆ ಬಿಟ್ಟು ಶಿವ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಸೋಮನಾಥನಿಗೆ ಸಮರ್ಪಣೆ ಮಾಡಿ ನಿಮ್ಮ ಉತ್ಕೃಷ್ಟವಾದ ಚಿಂತನೆಯಿಂದ ಉತ್ಕೃಷ್ಟವಾದಂತಹ ಕರ್ಮದಿಂದ ಆಗುವಂತಹ ಎಲ್ಲ ಕೆಲಸವು ನೀವು ಮಾಡುತ್ತಾ ಹೋದರೆ ಅದರ ಫಲ ನಿಮಗೆ ಯೋಗಕ್ಷೇಮವನ್ನು ಭಗವಂತ ಕೊಡ್ತಾನೆ ಎಂಬುದೇ ವೇದವಾಕ್ಯ. ಹಾಗೆ ನೀವು ಮಾಡುವುದರಲ್ಲಿ ಉತ್ಕೃಷ್ಟತೆ ಬೇಕು, ಕ್ರಮ ಬೇಕು, ನಿಯತ್ತು ಬೇಕು, ಶ್ರದ್ಧೆ ಬೇಕು. ಒಂದೇ ಕಡೆ ನಿಮ್ಮ ಮನಸ್ಸನ್ನಿರಿಸಿ ಯಾವುದೇ ರೀತಿಯಲ್ಲಿ ನಿಮ್ಮ ಮೊಬೈಲನ್ನು ಉಪಯೋಗಿಸಬೇಡಿ, ಚಿತ್ರೀಕರಣ ಮಾಡಬೇಡಿ, ಅದನ್ನು ಆಫ್ ಮಾಡಿಡಿ. ಪಂಚಾಕ್ಷರಿ ಸ್ತೋತ್ರವನ್ನು ನಿಮಗೆ ಹೇಳಿಕೊಡ್ತಾರೆ. ಪ್ರಥಮವಾಗಿ ಹಾಗೆ ಹೇಳ್ತಾ ಈಗ ಮುಂದುವರಿಸುವ ಹೋಮವನ್ನು. ಬೆಳಗಿನ ಒಂದು ಅವಧಿಯಲ್ಲಿ ಸುಮಾರು 900 ನಿಮ್ಮಂಥ ವ್ಯಕ್ತಿತ್ವಗಳು ಕೂತುಕೊಂಡು 1000 ಗುಣಿಸು 900 ಅಂದರೆ 9 ಲಕ್ಷ ಜಪ ಇವತ್ತು ಮಾಡಿದಾಗಾಯಿತು. ಹೀಗೆ ಒಂದು ಬೆಳಗಿನ ಹೊತ್ತಿಗೆ ನಮ್ಮ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1 ಕೋಟಿ. 1 ಕೋಟಿ ಆಗಬೇಕಾದ್ರೆ 10,000 ಜನ ನೀವು ಇಲ್ಲಿ ಸೇರಬೇಕು. ಬೆಳಗಿನ ನಮ್ಮ ಯಾವುದರ ಲೆಕ್ಕ 1250 ಜನ ಸೇರಬೇಕಿತ್ತು, ಆದರೆ 900 ಸೇರಿತು. 2,500 ಅಂದರೆ 3,550,000 ಇವತ್ತು ನಾವು ಹಿಂದೆ ಇದ್ದೇವೆ ಸಂಖ್ಯೆ ಪೂರ್ತೀಕರಿಸಲಿಕ್ಕೆ. ನಿಮಗೆ 1,350 ಜಪ ಮಾಡ್ಬೋದಾ? 1,350 ನಾವು ಮಾಡಿದರೆ ಕಳೆದ ಇದರಲ್ಲಿ ನಾವು 1,000 ಮಾಡಿದ್ದು, ಅದನ್ನು 1,350 ಕರ್ಕೊಂಡು ಹೋಗುವ. ಹಾಗೆ ಏನಾಗ್ತದೆ, ಇವತ್ತಿನ ಸಂಖ್ಯೆ ನಮಗೆ ನಮ್ಮ 12,50,000 ಸಂಖ್ಯೆ ಇವತ್ತು ಆಗಬೇಕಿತ್ತು. ನಿಮ್ಮ ಜಪ ಈ ಒಂದು ಪರಿಸರದಲ್ಲಿ ಆಗಬೇಕು. ಇವತ್ತಿನ ಸಂಖ್ಯೆ ಎಷ್ಟು ಅಂತ ಹೇಳ್ಬೋದಾ? ಸರಿಸುಮಾರು 900 ಉಂಟು. ಒಂದು 1,500 ಹತ್ರ ನಾವು ಜಪ ಮಾಡುವ. ಈಗ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳ್ತಾರೆ. ಬ್ರಹ್ಮಶ್ರೀ ಯೋಗೀಶ್ ಶರ್ಮಾ ಬಳ್ಳಪದವು ವಿದ್ವಾನ್, ಸಂಗೀತ ವಿದ್ವಾನ್, ಅವರು ನಿಮಗೆ ಪಂಚಾಕ್ಷರಿ ಸ್ತೋತ್ರವನ್ನು ಅದರೊಟ್ಟಿಗೆ ಪಂಚಾಕ್ಷರಿ ಜಪವನ್ನು ನಿಮ್ಮಿಂದ ಮಾಡಿಸ್ತಾರೆ. ನಾನು ಅದಕ್ಕೆ ನಿಮ್ಮ ಜಪವನ್ನು ಅಗ್ನಿಗೆ ನಾನು ಸ್ವಾಹಾಕಾರದಿಂದ ಸಮರ್ಪಿಸ್ತೇನೆ. 5 ಶ್ಲೋಕಗಳಿದೆ ಪಂಚಾಕ್ಷರಿ. ಒಂದೊಂದು ಶ್ಲೋಕಕ್ಕೂ ನಾವು ಅಂಗನ್ಯಾಸವನ್ನು ಮಾಡ್ತಾ ಜಪವನ್ನು ಪ್ರಾರಂಭಿಸೋಣ. ತಂತ್ರಿವರ್ಯರ ಅನುಗ್ರಹವನ್ನು ಬೇಡ್ತಾ ಪ್ರಥಮ ಶ್ಲೋಕ ಹಾಡುವಾಗ ಶಿರಸ್ಸಿಗೂ, ನಂತರ ಮುಖಕ್ಕೂ, 3ನೇ ಶ್ಲೋಕ ಹಾಡುವಾಗ ಹೃದಯ, 4ನೇ ಶ್ಲೋಕ ಹಾಡುವಾಗ ನಾಭಿ, 5ನೇ ಶ್ಲೋಕಕ್ಕೆ ಪಾದ, ಬಲಗೈ ಮೇಲೆ ಎಡಗೈ ಕೆಳಗೆ ಪಾದಕ್ಕೆ ಮುಟ್ಟಬೇಕು. ನಿಮ್ಮ ಪಾದವನ್ನು ಹೀಗೆ ಹಾಗೆ ನೇರವಾಗಿ ಕೂತ್ಕೊಳ್ಳಿ. ಶ್ರದ್ಧೆ ಇರಿ. ಮನಸ್ಸಲ್ಲಿ ಯಾವುದೇ ದುಗುಡವನ್ನು ಇಟ್ಟುಕೊಳ್ಬೇಡಿ. ಸಂಪೂರ್ಣವಾಗಿ ನಿಶ್ಶಬ್ದದಿಂದ ನಾವು ಜಪ ಮಾಡುವ, ಆಹುತಿ ಕೊಡುವ. नागेन्द्रहाराय त्रिलोचनाय, नागेन्द्रहाराय त्रिलोचनाय, भस्माङ्गरागाय
महेश्वराय भस्माङ्गरागाय महेश्वराय नित्याय शुद्धाय दिगंबराय नित्याय शुद्धाय दिगंबराय तस्मै नकाराय नमः शिवाय तस्मै नकाराय नमः शिवाय मंदाकिनी सलिल चंदन चर्चिताय नंदीश्वर प्रमथ नाथ महेश्वराय मंदार पुष्प बहुपुष्प सुपूजिताय तस्मै मकाराय नमः शिवाय तस्मै मकाराय नमः शिवाय शिवाय गौरी वदनाब्जवृन्द शिवाय गौरी वदनाब्जवृन्द सूर्याय दक्षध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय तस्मै शिकाराय नमः शिवाय वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै बकाराय नमः शिवाय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय तस्मै यकाराय नमः शिवाय 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 नमः शिवाय
Namah Shivaya Swaha 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 Namah Shivaya Namah Shivaya Swaha 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 Namah Shivaya
Namah Shivaya, 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 Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya. Namah Shivaya, Namah Shivaya, Namah Shivaya, Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya,
Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Shivaya, Namah Shivaya, Namah Shivaya, Namah Shivaya, Namah Shivaya. ಸ್ತೋತ್ರ ಹೇಳಿ. ನಾಗೇಂದ್ರಹಾರಾಯ ತ್ರಿಲೋಚನಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥ नाथ महेश्वराय मंदार पुष्प बहुपुष्प सुपूजिताय तस्मै मकाराय नमः
शिवाय शिवाय गौरी वदनाब्जवृन्द सूर्याय दक्षधरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भवगौतमार्य कुम्भोद्भवगौतमार्य मुनीन्द्रदेवार्चितशेखराय मुनीन्द्रदेवार्चितशेखराय चन्द्रार्कवैश्वानरलोचनाय चन्द्रार्कवैश्वानरलोचनाय तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय नमः शिवाय।
ಪೂರಕ ಉತ್ತಂಡ ಏನಂದ್ರೆ ನಿಮ್ಮ ಶ್ವಾಸವನ್ನು ಒಮ್ಮೆ ಹೊರಗೆ ಬ್ರೀದಿಂಗ್ ಪೂರಕ ಲೇಖಕ ಪೂರಕ ಲೇಖಕ ಪೂರ್ಣ ಈಗ ಪಂಚಾಕ್ಷರಿ ಸ್ತೋತ್ರ ಹೇಳ್ತಾರೆ. ಪ್ರಥಮ ಸ್ತೋತ್ರದಲ್ಲಿ ನೀವು ತಲೆಗೆ ಕೈ ಇರಬೇಕು, ಎರಡನೇ ಸ್ತೋತ್ರಕ್ಕೆ ಮುಖಕ್ಕೆ ಇರಬೇಕು, ಮೂರನೇ ಸ್ತೋತ್ರಕ್ಕೆ ಹೃದಯಕ್ಕೆ ಇರಬೇಕು, ನಾಲ್ಕನೇ ಸ್ತೋತ್ರಕ್ಕೆ ನಾಭಿ ನಾಭಿ ಆಮೇಲೆ ಐದನೇ ಸ್ತೋತ್ರಕ್ಕೆ ನಿಮ್ಮ ಎರಡು ಕಾಲನ್ನು ಹೀಗೆ, ಆಮೇಲೆ ನಮಃ ಶಿವಾಯ ಅಂತ ಪ್ರಾರಂಭ ಮಾಡಬೇಕು. य विलोचनाय तस्माङ्गनागाय महेश्वराय नित्याय शुद्धाय दिगम्बराय तस्मै नगाराय नमः शिवाय नन्दागीसलिलचन्दनसच्चिदाय नन्दीश्वरप्रमथनाथ महेश्वराय मन्दारमुख्यसुपुष्पसुपूजिताय तस्मै मगाराय नमः शिवाय शिवाय गौरी गणनाब्जवृन्दं सूर्याय दक्षाध्वरनाशकाय श्रीनीलकण्ठाय वृषभध्वजाय तस्मै शिकाराय नमः शिवाय वसिष्ठकुम्भोद्भवगौरवार्य मुनीन्द्रदेवाच्युतशेखराय चन्द्रार्कवैश्वानरलोचनाय तस्मै मगाराय नमः शिवाय यज्ञस्वरूपाय जनार्दनाय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय नमः शिवाय नमः शिवाय नमः शिवाय स्वाहा 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 शिवाय नमः 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 शिवाय नमः
शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिवाय शिवाय नमः 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 शिवाय नमः
ವಿಶೇಷವಾದ ಪರಶುರಾಮ ಷಷ್ಠಿದ ಪವಿತ್ರವಾಯಿನ ಈ ನಮ್ಮೂರ ಒಡೆಯ ಸೋಮನಾಥ ದೇವರನ ಈ ಅಂಗನ ಉಂಟು ಎಂಗ್ಲು ಪಾತಿರೊಂದುಲ್ಲ ಕೋಟಿ ನಾಮ ಜಪ ಪಂಚಾಕ್ಷರಿಯಾಗ ಆಪುಂಡು ಆ ಸಂಕಲ್ಪ ಮಾತ ಮಲ್ಪನಂಚಿನ ಪೊರ್ತುಡು ನೆತ್ತ ಕಮಿಟಿ ಮಾತ ಆಪುನ ಪೊರ್ತುಡು ಒಂದು ಇಂಚಿನನೇ ದಿನ ಫಿಕ್ಸ್ ಆಪುನ ಪೊರ್ತುಡು ಭಾರಿ ಪೋಟಿಗೆ ಎತ್ತನು ಕಲಿಯುಗಡು 1,000 ಜನವನ್ನು ಯಾಗಕ್ಕುಳ್ಳವನೇ ಬಂಗ ಪನ್ಪುನ ಲೆಕ್ಕಾಚಾರ ಇಪ್ಪುಂದಾಂಡ ಇನಿ ಕೋಟಿ ನಾಮ ಜಪ ಪಂಚಾಕ್ಷರಿ ಆಗದ ಪ್ರತಬಂದಿ ನೋಟು ಗಡ್ಡರೆ 1000 ಜನ ಮುಟ್ಟ ಯಾಗಡು ಕುಳಿದೇರು ಸಾವಿರ ಜನಕ್ಕಳು ಬತ್ತದು ದೇವರನ್ನ ಪ್ರಸಾದನು ಸ್ವೀಕಾರ ಮಂತಿದೇರು ಆ ಯಾಗ ಏತೊಂಜಿ ಶೋಕುಡು ಏತೊಂಜಿ ಪೊರ್ಲುಡು ತೆನ್ಕೈಯಾದಿಪ್ಪು ಬಡಕೈಯಾದಿಪ್ಪು ಉತ್ತರಾದಿಪ್ಪು ದಕ್ಷಿಣಾದಿಪ್ಪು ಪೂರ್ವಾದಿಪ್ಪು ಪಶ್ಚಿಮ ಒಯ್ಟೆ ಕೆಬಿ ಕೊಡ್ದು ಕೇನಲ್ಲ ಓ ನಮೋ ಶಿವಾಯ ಪನ್ಪುನ ಆ ನಾದ ಕೇನೊಂದು ಬಣ್ಣಗ ಜನಕಲು ಭಕ್ತಿ ಪರವಶ ಆದಿ ಆ ಶಿವಕ್ಷೇತ್ರದ ಶಕ್ತಿ ಎಂಚಿನ ಆಯ್ತ ತಾತ್ಪರ್ಯ ಎಂಚಿನ ಆಯ್ತ ವಿಷಯ ಎಂಚಿನ ಅಂದ್ರೆ ಇನಿ ಗೊತ್ತಾಯಿನಿ ಎಲ್ಲ ಎತ್ತು ಜನ ಸೇರುವರಿಂದ ನಂಗೆ ದಾಲ ಗೊತ್ತಿದ್ದಿ ಏತ್ತು ಜನ ಸೇರಿಂದಾನಲ್ಲ ಆಯ್ಕೆ ವ್ಯವಸ್ಥೆ ಇಡೀ ಆ ಕೋಟಿನಾಮ ಜಪ ಪಂಚಾಕ್ಷರಿ ಯಾಗದ ಸಮಿತಿ ವ್ಯವಸ್ಥಾಪನಾ ಸಮಿತಿ ಮೂಲತ ಆಡಳಿತ ಸಮಿತಿ ಆಯ್ತ ಒಟ್ಟಿಗೆ ತಂತ್ರಿದಾರಿ ಆ ಪುರೋಹಿತ ವರ್ಗದ ಪೂರ ಟೀಮ್ ಪೂರ್ದ ಮಾತ ಸಂಘ ಸಂಸ್ಥೆಗಳು ಒಟ್ಟಾದು ಒಂಜಪ್ಪೆ ಜೋಕಳೆ ಲೆಕ್ಕ ಹಿಂದೂ ಒಂದು ಬಂಧು ಪನ್ಪುನ ಎಂಚಿನ ಸಂದೇಶ ಉಂಡ ಆ ಸಂದೇಶನು ಇನಿ ಸೋಮನಾಥ ದೇವರನ ಅಂಗನೋಡು ಇಡೀ ರಾಜ್ಯ ರಾಷ್ಟ್ರ ಮಟ್ಟಗೂ ಕೊರೊಂದುಳ್ಳಾರ ಮಾಧ್ಯಮದಗಳು ವಿಶೇಷವಾದ ಧನ್ಯವಾದ ಮೂಲು ಜಾತಿ ಇಜ್ಜಿ ಮತ ಇಜ್ಜಿ ಭೇದ ನಮ್ಮ ಮಾತ ಒಂಜಪ್ಪೆ ಜೋಕುಲು ನಮ್ಮ ಮಾತ ಭಾರತಾಮ್ಯನ ಜೋಕುಲು ನಮ್ಮ ಹಿಂದುತ್ವ ಎಂಚಿನ ಪಂಡದು ಇನ್ನು ಶ್ರೀಮಂತ ಬಡತನ ಅಂತರಿಜ್ಜಿ ಮಾತೆಲ್ಲ ಕೋಟ್ಯಾಧಿಪತಿಲ್ಲ ಬತ್ತದು ನೆಲಟ ಕೊಡುದು ಓಂ ನಮೋ ಶಿವಾಯ ಪಂಡದು 1000 ಜನ್ಮ ಸತಿ ಪನ್ಪುಣ ಆ ಪೊರ್ಲ ಕಟ್ಟದ ಆ ನೇನು ತೂರ್ಣನೆ ಖುಷಿ ಆಪುಂಡು ಶಿವದೇವರನ ಶಕ್ತಿ ಎಂಚಿನ ಅರ್ನ ಲೀಲೆ ಎಂಚಿನ ಅಂದ್ರೆ ದುಂಬು ಮಾತೆರ ಇತಿಹಾಸ ಗೊತ್ತು ನಾನ ಇನ್ನು ತೋಜಾದ ಕೊರಿಯರು ಪ್ರತಿ ಒಂಜಿ ವ್ಯವಸ್ಥೆಲ್ಲ ಸುಸೂತ್ರವಾದ ನಡತದೆ ಇನ್ನು ಕಾಣ 7 ಗಂಟೆಗೆ ತೂನಗ ಮೂಲು ಜನಜಂಗುಲಿ ಆದು ಇನ್ನು 10 ಶೋಕದ ವ್ಯವಸ್ಥೆ ಕುಳ್ಳುದು ಆ ಯಾಗ ಕೊಂಡೋಡು ಆ ಭಕ್ತಿದ ಆ ಅಲೆ ತೂದ ಅನಗ ಏರೆಗಳ ಮನಸ್ಸು ಆ ಉಲ್ಲಾಸರು ಆಕಳೆ ಮೋನೆರ ವಿಶೇಷವಾದ ಚೇತನ ತೂನಗ ಅತ್ಯಂತ ಖುಷಿ ಅಂದ ಎಲ್ಲೆಗೆ ಇನ್ನೇ ಐತೆ ಪಂಡಿಲೆ ಕೊಡು ಆ ಹಸೆಗೋಲಿ ಕೋನಾಜೆ ಆಪುಡು ಹಿಡಿದು 1000 ಜನಗಳು ಪಾದಯಾತ್ರೆ 4 ಗಂಟೆಗೆ ಬಿದಡುವೆ ಪಂಡದು ಅಂಚೆನೆ ಪತ್ತಿರುವ ಸಂಘ ಸಂಸ್ಥೆ 100 ಜನ 200 ಜನ ಬರ್ಪೆ ಪಂಡದು ಅಂಚೆ ಎಲ್ಲ 1000 ಜನ ಈ ಯಾಗಡು ಭಾಗವಹಿಸುವವರು ಪಂಡದು ನಂಗೆ ಗೊತ್ತಿಜ್ಜಿ ಆಂಡ ಆಯ್ತ ವ್ಯವಸ್ಥೆ ಇದು ಸಮಿತಿದಾಗಲಿ ಇತ್ತೇನೆ ಒಂಚೂರು ಜಾಸ್ತಿ ಜವಾಬ್ದಾರಿ ಹಿಡಿದೆ ತಂದು ಏರೆಗಳ ತೊಂದರೆ ಆವಂದನ ರೀತಿ ಆ ಯಾಗ ಆಪುಂಡು 4 ದಿನೊಟ್ಟು 10,000 ಜನ ಯಾಗ ಕುಳ್ಳುದು 5 ಜಾಸ್ತಿ ಕುಳ್ಳು ನಂಚಿನ ವ್ಯವಸ್ಥೆಗಳ ಪರಮ ಪವಿತ್ರವಾಯಿನ ಪಾಲಸದ ಕಡ್ಡಿ 1,10,000 ಕಡ್ಡಿ ಅವಳು ಆಂಡ ಪಿರಲ ಒಂಜಿ ವೇಳೆ ಜಾಸ್ತಿ ಬೋರ್ಡ್ನಲ್ಲ ಒಂಜಿ 25,000 30,000 ಕಡ್ಡಿದ ವ್ಯವಸ್ಥೆಗೆ ರೆಡಿ ಮಂತದೀತಂಡು ನಿರಂತರವಾದ ಆ 1 ಗಂಟೆಗೆ ಫಲಹಾರದ ವ್ಯವಸ್ಥೆ ಇನ್ನೊಂದು 2,000 ಜನ ಫಲಹಾರದ ತೊಂದರೆ ಇತ್ತ 1,000 ಜನಗಳು ದೇವರನ್ನ ಅನ್ನಪ್ರಸಾದ ಸ್ವೀಕಾರ ಮನ್ಪೇರಿ ವಿಶೇಷವಾದ ಇಂದು ಮೂಲು ವೈಟ್ಯ ತುಂಡಲ್ಲ ಓಂ ನಮೋ ಶಿವಾಯ ಬರೋದುಂಡು ಅತ್ಯಂತ ಖುಷಿ ಆಪುಂಡು ಇಡೀ ಸಮಿತಿ ದಕ್ಕಲು ಪನ್ಪೇರು ಎಂಚಿನ ಒಂದು ಅವು ಕೂಡ ಹೊರೆಕಾಣಿಕೆ ತೋಜಾದ ಕೊಡ್ತಾರೆ ಎಂಕ್ಲಿನ ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷರ ನಕ್ಲಿ ಆ ಸಮಿತಿ ದಕ್ಕಲು ಅಕ್ಕಳು ಬೆಂತನ ಬೆಗರೆ ಆ ಭೂಮಿಗೆ ಬೂರ್ನ ಹಿಡ್ದವರ ಕೋಡೆ ಕೊಡಿಟಿತ್ತಿನಗಳಿಗೆ ಕಡತುಯರು ಕಡೆಟಿತ್ತಿನಗಳಿಗೆ ಕೊಡಿತಿಯರು ತೆಗೆದಿಸಿ ಆ ಕುಣಿತ ಭಜನೆದೊಟ್ಟಿಗೆ 1,000 ಭಕ್ತರು ಸೋಮನಾಥ ದೇವರ ಅಂಗನ ಬರ್ತದೆ ಆ ಪ್ರಸಾದ ಸ್ವೀಕಾರ ಮಂತನಗ ನಿಜವಾದ ಅಕ್ಕಳು ಮಂತನ ಕೆಲಸ ಸಾರ್ಥಕ ಅನ್ನೋ ಪನ್ಪುನ ಭಾವನೆ ಬರ್ತದೆ ಏರೆಗಳ ಭೇದಜ್ಜಿ ಭಾವಜ್ಜಿ ಅಹಂಕಾರ ಇಜ್ಜಿ ಮದ ಇಜ್ಜಿ ಮಾತೆಲ್ಲ ನಮೋ ಶಿವಾಯ ಪನ್ಪುನ ಬರ್ಪುಂಡು 3 ದಿನ ನಿರಂತರವಾದ ಯಾಗ ನರಪುಂಡು 4ನೇ 5 ಗುರುವಾರದಾನಿ ವಿಶೇಷವಾದ ರುದ್ರಯಾಗ ನರಪುಂಡು ಐತ ಒಟ್ಟಿಗೆ ವಿಶೇಷವಾದ ಲಕ್ಷ ಬಿಲ್ವಾರ್ಚನೆ ನಡಪುಂಡು ಉಲೈ ಭಾರಿ ಪುರೋಹಿತರನ್ನ ಇಡೀ ಬೇತೆ ತಂಡ ಬತ್ತು ಬೇತೆ ಪೂಜೆ ನಿತ್ಯ ನಿರಂತರವಾದ ಕಾಂಡೇಡ್ದ ಬಯ್ಯ ಮುಟ್ಟ ನಡತೊಂದುಂಡು ರಾತ್ರಿ ಗುರುವಾರದಾನಿ ರಾತ್ರಿ ಇಡೀ ದೇವಸ್ಥಾನದ 1 ವರ್ಷ ಉತ್ಸವ ಎಂಚ ನಡಪುಂಡು ಆ ರೀತಿಯ ಉತ್ಸವ ನಡಪುಂಡು ಅಂಗಾರೆ ಕತ್ತಲೆಗೆ 7 ಗಂಟೆಗೆ 100 ವರ್ಷದ ಆವಂದನಂಚಿನ ಮಹಾಗಣಪತಿಗೆ ಮೂಡಪ್ಪ ಸೇವೆ ಆಪುಂಡು ಅಂಚೆ ಅದು 1,000 ಭಕ್ತರು ಇಡೆ ಬರ್ತದೆ ಆಯ್ತಾ ಪ್ರಸಾದ ಸ್ವೀಕಾರ ಮನ್ಪೊಡು ಕಾರ್ಯಕ್ರಮ ಯಶಸ್ವಿಯಾರೆ ರಾತ್ರಿ ಪಗಲು ಹೋರಾಟ ಮನ್ಪುಣ ಮಾದ ಕಾರ್ಯಕರ್ತರಿಗೆ ವಿಶೇಷವಾದ ಧನ್ಯವಾದ ಕೊರಂದು ಮಾಧ್ಯಮದಕ್ಕಳಿಗೆ ನಿಕ್ಲಿಗಳ ಧನ್ಯವಾದ ಕೊರಂದು ನಾನಾತ್ ಜನಗಳು ಬರ್ಪುಣಂಚಿನ ಶಕ್ತಿನ ಆ ಶಿವದೇವರನ ಅನುಗ್ರಹ ಪಡೆಪಂಡ ದೇವರ ಪ್ರಾರ್ಥನೆ.